ಅದಕ್ಕೆ ಬಂದೆ. ಅವನು ಫೋನ್ ಮಾಡಿದ್ದ ಅಂದ ತಕ್ಷಣ ಡ್ಯಾಡಿ ಕೆಂಡೆ ಮರಲ ಆಗ್ಬಿಟ್ರು. ಅವ್ನು ತಪ್ಪು ಮಾಡಿರೋದು ಅವ್ನಿಗೆ ಗಿಲ್ಟಿ ಇರ್ಲಿ, ಮತ್ತೆ ನೀನೇನಾರ ಕರ್ಕೊಂಡ್ರೆ ಸ್ಟಾಫ್ ಹತ್ರನೂ ಬೆಲೆ ಇರಲ್ಲ, ನಾನು ಗಾಂಧಿನಗರದಲ್ಲಿ ಬೆಲೆ ಇರಲ್ಲ ಅಂತ. ಕಳೆದ ವರ್ಷ ದರ್ಶನ್ ಅವರು ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಸಂದೇಶ್ ನಾಗರಾಜ್ ಅವರ ಮಾಲೀಕತ್ವದ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಅಲ್ಲಿನ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಆ ಬಳಿಕ ಈ ಪ್ರಕರಣ ಇಡೀ ಕರ್ನಾಟಕದಲ್ಲೇ ದೊಡ್ಡ ಮಟ್ಟದ ಸುದ್ದಿ ಹಾಗೆ ಸಂಚಲನವನ್ನು ಎಬ್ಬಿಸಿದಂತಹ ಈ ಪ್ರಕರಣ ಆ ಬಳಿಕ ಸುಖಾಂತ್ಯವಾಯಿತು. ಯಾರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿತ್ತು ಅವರೇ ನೇರವಾಗಿ ಬಂದು ಇಲ್ಲ ನನ್ನ ಮೇಲೆ ಹಲ್ಲೆ ನಡೆದಿಲ್ಲ ಅಂತ ಹೇಳಿದರು. ಹಾಗೆ ದರ್ಶನ್ ಅವರು ಇದಕ್ಕೂ ಮುನ್ನ ಇಲ್ಲ ಹಲ್ಲೆ ನಡೆಸಿಲ್ಲ, ಯಾವುದೇ ಕಾರಣಕ್ಕೂ ನಾನು ಹಲ್ಲೆಯನ್ನು ನಡೆಸಿಲ್ಲ, ಕೋಪ ಬಂದಾಗ ನಾನು ಬೈದಿದ್ದೀನಿ ಅಷ್ಟೇ ಹೊರತಾಗಿ ಹಲ್ಲೆಯನ್ನು ಮಾಡಿಲ್ಲ ಎಂದು ಸ್ವತಃ ದರ್ಶನ್ ಅವರು ಹೇಳಿದರು. ಆದರೆ ಆ ಬಳಿಕ ಒಂದಿಷ್ಟು ಮಾತುಗಳು ಕೂಡ ಕೇಳಿಬಂದಿತ್ತು. ಅದೇನಂತ ಹೇಳಿದರೆ ಸಂದೇಶ್ ನಾಗರಾಜ್ ಅವರು ತನ್ನ ಮಗನಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಅದೇನಂತ ಹೇಳಿದರೆ ದರ್ಶನನ್ನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ನೀನು ಸೇರಿಸ್ಕೋಬೇಡ ಅಂತ. ಇದು ಇನ್ಸೈಡ್ ಮಾಹಿತಿಯ ಪ್ರಕಾರ ಸಂದೇಶ್ ನಾಗರಾಜ್ ಅವರು ತನ್ನ ಮಗನಿಗೆ ಕೊಟ್ಟಂತಹ ವಾರ್ನಿಂಗ್. ಹೋಗೋ ಬಾರೋ ಗೆಳೆಯರಾಗಿದ್ದಂತಹ ಸಂದೇಶ್ ಹಾಗೆ ದರ್ಶನ್ ಅವರು ಆ ಬಳಿಕ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗೆ ದರ್ಶನ್ ಅವರು ಮೈಸೂರಿಗೆ ಹೋಗಿದ್ರೆ ಇದೇ ಪ್ರಿನ್ಸ್ ಹೋಟೆಲ್ನಲ್ಲಿ ತಂಗಿಕೊಳ್ತಾ ಇದ್ರು. ಅವರಿಗಂತಲೇ ಒಂದು ಸಪ್ರೇಟ್ ಆದಂತಹ ರೂಮ್ ಕೂಡ ಇಲ್ಲಿ ಇತ್ತು. ಆದರೆ ಈ ಘಟನೆಯಾದ ಬಳಿಕ ದರ್ಶನ್ ಅವರು ಒಮ್ಮೆಯೂ ಈ ಹೋಟೆಲ್ಗೆ ಕಾಲಿಟ್ಟಿಲ್ಲ. ಪ್ರಸ್ತುತ ಪರಿಸ್ಥಿತಿ ಹೀಗಿರುವಾಗ ಇದು ಯಾವ ಸಂದೇಶ ಕೊಡುತ್ತೆ ಅದನ್ನು ಜನಗಳೇ ನಿರ್ಧರಿಸಬೇಕು. ಹಾಗಾದರೆ ದರ್ಶನ್ ಅವರಿಗೆ ಮತ್ತು ಸಂದೇಶ್ ನಾಗರಾಜ್ ಅವರಿಗೆ ಮುನಿಸು ಏರ್ಪಟ್ಟಿದೆಯಾ, ಅವರ ಮಧ್ಯೆ ಯಾವುದೂ ಕೂಡ ಸರಿ ಇಲ್ವಾ ಅನ್ನೋ ಪ್ರಶ್ನೆಯೊಂದು ಇದೀಗ ಬಹುದೊಡ್ಡದಾಗಿದೆ. ಏಕೆಂತೇಳಿದ್ರೆ ಇತ್ತೀಚೆಗೆ ಸಂದೇಶ್ ನಾಗರಾಜ್ ನಿರ್ಮಾಣದ ಶ್ರೀಕೃಷ್ಣ@gmail.com ಸಿನಿಮಾ ತೆರೆ ಕಂಡಿತ್ತು. ಕೋಟಿಗೊಬ್ಬ ಸಲಗ ಹಾಗೆ ಶ್ರೀಕೃಷ್ಣ@gmail.com ಒಂದೇ ದಿನ ತೆರೆಗೆ ಬಂದಂತಹ ಸಿನಿಮಾ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ@gmail.com ಚಿತ್ರಕ್ಕೆ ಯಾವುದೇ ರೀತಿಯಾದಂತಹ ಪ್ರಚಾರ ಇರಲಿಲ್ಲ. ಮೊದಲಾಗ್ತಿದ್ರೆ ದರ್ಶನ್ ಅವರೇ ಸಂದೇಶ್ ನಾಗರಾಜ್ ಅವರ ಪ್ರತಿಯೊಂದು ಸಿನಿಮಾಗೂ ಪ್ರಚಾರವನ್ನು ಮಾಡ್ತಾ ಇದ್ರು, ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಇದ್ರು. ಹಾಗೆ ಇದನ್ನೇ ಅವರ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಾ ಇದ್ರು. ಆದರೆ ಈ ಬಾರಿ ಆ ಸಿನಿಮಾ ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಹೀಗಾಗಿ ಇದೊಂದು ಫ್ಲಾಪ್ ಸಿನಿಮಾ. ಇನ್ನು ಈ ಇನ್ಸಿಡೆಂಟ್ ಆಗುವ ಮುನ್ನ ಸಂದೇಶ್ ನಾಗರಾಜ್ ಅವರ ಜೊತೆಗೆ ದರ್ಶನ್ ಅವರು ಒಂದು ಸಿನಿಮಾ ಮಾಡ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಈ ಘಟನೆಯ ಬಳಿಕ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ. ಇನ್ನು ಈ ಶ್ರೀಕೃಷ್ಣ@gmail.com ಚಿತ್ರದ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಆಯೋಜಿಸಲಾಗಿತ್ತು. ಈ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರು ಸಂದೇಶ್ ನಾಗರಾಜ್ ಅವರಿಗೆ ಆ ಘಟನೆಯ ಹಾಗೆ ದರ್ಶನ್ ಅವರ ಜೊತೆ ನೀವು ಮಾಡ್ತಿರುವಂತಹ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ದರ್ಶನ್ ಅವರ ಜೊತೆಗೆ ಯಾವುದೇ ಸಿನಿಮಾವನ್ನು ಮಾಡಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು. ಈ ಮಾತೆ ದರ್ಶನ್ ಮತ್ತು ಸಂದೇಶ್ ನಾಗರಾಜ್ ಅವರ ಮಧ್ಯೆ ಏನೋ ಒಂದು ಮುನಿಸಿದೆ, ಕೋಪ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂತೆ ಮಾಡಿತ್ತು. ಅದು ಏನೇ ಇರಲಿ, ಅವರ ಮಧ್ಯೆ ಅಂದು ಏನಾಯಿತೋ, ಏನೆಲ್ಲ ನಡೆಯಿತೋ, ಹಲ್ಲೆ ನಡೆಸಲಾಗಿದೆಯೋ ಇಲ್ವೋ ಅದೇನೂ ಗೊತ್ತಿಲ್ಲ. ಆದರೆ ಈ ಕೋಪದಿಂದಾಗಿ ದರ್ಶನ್ ಅವರಿಗೆ ಒಂದು ಸ್ನೇಹಿತನನ್ನು ಕಳೆದುಕೊಂಡೆ ಅನ್ನೋದು ಬಿಟ್ಟರೆ ವ್ಯಾವಹಾರಿಕವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದರೆ ಸಿನಿಮಾದ ವಿಚಾರಕ್ಕೆ ಬಂದರೆ ಸಂದೇಶ್ ನಾಗರಾಜ್ ಅವರಿಗೇನೆ ಕಿಂಚಿತ್ತಾದರೂ ತೊಂದರೆನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೀಕೃಷ್ಣ@gmail.com. ಈ ಸಿನಿಮಾ ಹೀನಾಯವಾಗಿ ಸೋತಿತ್ತು. ದರ್ಶನ್ ಅವರ ಜೊತೆ ಎಲ್ಲಾನು ಚೆನ್ನಾಗಿರ್ತಿದ್ರೆ ಈ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ಸು ಕಾಣ್ತಾ ಇತ್ತು. ಆದರೆ ಈ ಸಿನಿಮಾ ಸೋಲೋದಕ್ಕೆ ಪ್ರಮುಖ ಕಾರಣ ಪ್ರಚಾರದ ಕೊರತೆ. ಅದೇನೇ ಇರಲಿ, ನಿಮಗೆ ದರ್ಶನ್ ಇಲ್ಲ ಅಂತ ಹೇಳಿದರೆ ಇನ್ನೊಬ್ಬ ನಟ ಇರ್ಬೋದು, ಹಾಗೆ ದರ್ಶನ್ ಅವರಿಗೂ ಕೂಡ ನೀವು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ನಿರ್ಮಾಪಕ, ನಿಮ್ಮ ಸಮಯವನ್ನು ಇನ್ಯಾರೋ ಹೊಸ ನಿರ್ಮಾಪಕ ಅಲ್ಲಿ ಫಿಲ್ಅಪ್ ಮಾಡ್ಬೋದು. ಆದರೆ ಕಲೆಕ್ಷನ್, ಬಾಕ್ಸ್ ಆಫೀಸ್, ಹಾಕಿರುವ ದುಡ್ಡು, ಹಾಕಿರುವ ಬಂಡವಾಳ, ಅದು ಎಂಥದ್ದೇ ಕತೆ ಇರಲಿ, ಅದು ಯಾವ ರೀತಿಯ ಸಿನಿಮಾ ಆಗಿರಲಿ, ಹಾಕಿರುವ ಬಂಡವಾಳಕ್ಕೆ ಮೋಸ ಇಲ್ಲದ ನಟ ಅಂದರೆ ಅದು ದರ್ಶನ್. ಇಂತಹ ನಟನನ್ನು ಕಳೆದುಕೊಂಡ್ರೆ ಸಿನಿಮಾದ ವ್ಯವಹಾರದಲ್ಲಿ ನಿಮಗೆ ನಷ್ಟ ಹೊರತಾಗಿ ಮತ್ತಾರಿಗೂ ಅಲ್ಲ. ಅದೇನೇ ಇರಲಿ, ಇವತ್ತು ನಿಮ್ಮ ಮಧ್ಯೆ ಮುನಿಸಿರ್ಬೋದು, ನಾಳೆ ನೀವೇ ಸರಿಯಾಗ್ಬೋದು. ಯಾಕಂತ ಹೇಳಿದರೆ ಸಂಬಂಧಗಳೇ ಹಾಗೆ. ಹಿಂದೆ ನಡೆದಂತಹ ಘಟನೆಗಳೆಲ್ಲ ಕಹಿ ಕನಸು ಎಂದು ಮರೆತು ಮುಂದಾದರೂ ಒಂದಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಜನತೆಗೆ ನೀಡಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.